ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನ್ ಶೀಲಾ ಕುಂದರ್ ಇತ ವಾರ್ತೆ ದೇವರ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಲು ಸತ ಹೊಸ ತಂತ್ರಜ್ಞಾನ ಗಳಸುನಂಚ ಪ್ರಯತ್ನ ಮಲ್ಪುವ ತರಬೇತಿ ಓಡಾಂಡ ಕೊರಿಯರೆ ತಯಾರುಲ್ಲ ಅಂದೆ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರುಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಂತೆರ ಬ್ಯಾಂಕ್ಡ್ ಅಂಗಾರೆ ಹೊಸ ತಂತ್ರಜ್ಞಾನ UPI ಬಕ IMPS ಸೌಕರ್ಯಲಿಗೂ ಚಾಲನೆ ಕೊಡ್ದು ಆರು ಪಾತೆರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ತನ್ನ ಗಿರಾಕಿಲಿಗೆ ಹೊಸ ತಂತ್ರಜ್ಞಾನ UPI ಬೊಕ IMPS ಸೌಕರ್ಯಲೆನ್ನು ಒದಗಾಯರೆ ಯೋಜನೆ ಪಾಡೊಂದು ಅಂಗಾರಹಿತ ಉದಿಪನ ಲೇಸನ ಕುಡ್ಲಾ ಕುಡಿಯಾಲ ಬೈಲ್ದ SCDCC ಬ್ಯಾಂಕ್ ಸಭಾಂಗಣಡು ಅಟ್ಟಣೆ ಮಲ್ತದಿತ್ತೆರ. ಬ್ಯಾಂಕದ ನಿರ್ದೇಶಕರು ಬೊಕ ದಕ್ಷಿಣ ಕನ್ನಡ ಸಹಕಾರಿ ಯೂನಿಯನ್ ಗುರುಕಾರ್ಯರು ಶಶಿಕುಮಾರ್ ರೈ ಬಾಲ್ಯೊಟ್ಟಿ ಎದುಕೊಂಡಿರ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರುಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಗುರುಕಾರ್ಯ ವಹಿಸದ ಲೇಸನ ಉದಿಪನ ಮಲ್ತದ UPI ಬೊಕ IMPS ಸೌಲಭ್ಯ ಲೋಕಾರ್ಪಣೆ ಮಲ್ತೆರ. ರಡ್ಡು ಹೊಸ ಸೌಕರ್ಯದ ಪೋಸ್ಟರ್ ಬಿಡುಗಡೆ ಮಲ್ತೆರ. ನವೋದಯ ಸ್ವಾಸಯ ಚಾರಿಟೇಬಲ್ ಟ್ರಸ್ಟ್ದ ಕಾರ್ಯತುವನಾಧಿಕಾರಿ ಪೂರ್ಣಿಮಾ ಶೆಟ್ಟಿಯರಿಗೆ ಹೊಸ ಯೋಜನೆದ QR ಕೋಡ್ ಕೊರಿಯರ. ಸಾಫ್ಟ್ವೇರ್ ತಂತ್ರಜ್ಞರು ನಂದಕುಮಾರ್ UPI ಬೊಕ IMPS ಸೌಕರ್ಯದ ಬಗ್ಗೆ ಮಾಹಿತಿ ಕೊಡ್ದು ಈ ಇಮಿಡಿಯೇಟ್ ಪೇಮೆಂಟ್ ಸಿಸ್ಟಮ್ದವರ ತುರ್ತು ಪಣ ವರ್ಗ ಆಪುಂಡು ಇಂದಕ್ಕಾದ SCDCC ಬ್ಯಾಂಕ್ ಆ್ಯಪನ್ನು ಮೊಬೈಲ್ದು ಕೊಡ್ತುಂಡು QR ಕೋಡ್ ಅಗತ್ಯ ಇಂದೆ ತಪ್ಪಿರವುಡು. ಬ್ಯಾಂಕ್ ಗುರುಕಾರ್ಯರ ಬೊಕ್ಕ ಕೆಲಸದಕ್ಲು ಭಾರಿ ನೆತೆರ ಏತ್ ಅಭಿವೃದ್ಧಿ ಆಯನ ಆತೇರ ಬಸುಡು ಸೈಬರ್ ಅಪರಾಧ ನಡಪುಂಡು ಈ ಬಗ್ಗೆ ಜಾಗೃತಿ ವಹಿಸೋಡು ಖಾಸದ ವ್ಯವಹಾರಡು ಮೋಸ ಪೋಯ ಅಂದು ಗೊತ್ತಾಯಿನ ಬೆರಿಕೆ ಬ್ಯಾಂಕ್ ಗತ್ತಂಡ ಫ್ರಾಡ್ ನಿಯಂತ್ರಣದ ಒಂಜಿ ವರ್ಂಬ ಮೂಜಿ ಪುಜ್ಜ ರಾಷ್ಟ್ರೀಯ ನಂಬರ್ಗೂ ಮಾಹಿತಿ ಕೊರಡೊಂದು ನಂದಕುಮಾರ್ ಪಂಡಿರ. ಈ ಯೋಜನೆಡು ಬ್ಯಾಂಕದ ಒಟ್ಟಿಗೆ ಸಾಕಾರ ಕೊರ್ನ ಆಕ್ಸಿಸ್ ಬ್ಯಾಂಕ್ದ ಅನಂತ ಕೀರ್ತನ್ ಮಲ್ಯ ಬೊಕ ಯೋಜನೆದ ಬಗ್ಗೆ ಮಾಹಿತಿ ಕೊರ್ನ ನಂದಕುಮಾರ್ಗೆ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಮೆಚ್ಚುಗೆದ ಮರ್ಯಾದೆ ಮಲ್ತೆರ. ರಾಜೇಂದ್ರ ಕುಮಾರ್ ಗುರುಕಾರ್ಮೆದ ಪಾತ್ರ ಪಂಡದು ಹೊಸ ತಂತ್ರಜ್ಞಾನ ಗಲಸುಜಿಂಡ ಪಿರಬೂರ್ವಾಂದಿ ಯೋಜನೆ ಸೇರ್ಸವಂದ ಪ್ರಾಥಮಿಕ ಪತ್ತಿನ ಬ್ಯಾಂಕ್ದಕ್ಕಲು ಸತ ಇಂದೇನು ಮಲ್ಪರ ಪ್ರಯತ್ನ ಮಲ್ಪ ಪ್ರಾಥಮಿಕ ಪತ್ತಿನ ಸಹಕಾರ ಸಂಘಲು ಎಡ್ಡೆ ಕಟ್ಟೋನೋಡು ಹವೆ ನಿಯಂತ್ರಣೋಡು ಉಪ್ಪನ ಮಾತ್ರ ಹತ್ತು ಮಾತೆರ್ಲ ಲಾಭಡುಲ್ಲೇರ ಪಂಡ ಒಂದು ನಮ್ಮ ಜಿಲ್ಲೆಡ್ ಮಾತ್ರ ಇಂದಕ್ಕೆ ತರಬೇತಿ ಬೋರ್ಡಾಂಡ ಕೊರಿಯರೆ ತಯಾರುಲ್ಲ ಇಂದಕ್ಕಾದ ಸಾಕಾರ ಕೊರ್ನ ಮಾತರೆಗ್ಲ ಮೆಚ್ಚಿಗೆ ತೆರೆಪಾವೆ ಎಂದು ಪಂಡಿರ. ಬ್ಯಾಂಕದ ಒತ್ತು ಗುರುಕಾರ್ಯರು ವಿನಯ್ ಕುಮಾರ್ ಸೂರಿಂಜೆ ದಕ್ಷಿಣ ಕನ್ನಡ ಸಹಕಾರಿ ಸಂಘೋಲೆನ ಒತ್ತು ನಿಬಂಧಕರ ರಮೇಶ್ ಬ್ಯಾಂಕ್ದ ಕಾರ್ಯತುವನಾಧಿಕಾರಿ ಗೋಪಾಲಕೃಷ್ಣ ಭಾಸ್ಕರ ಎಸ್ಕೋಟಿಯನ್ ಸದಾಶಿವ ಉಳ್ಳಾಲ ಸೇರಿನಂಚ ಬ್ಯಾಂಕದ ನಿರ್ದೇಶಕರು ಲೇಸದ ಪಾಲ್ದಿತ್ತೊಂಡಿರ. ಲೇಸದ ಅಕೀರಿಗೆ ಮಾತರೆಗ್ಲ ಸೊಲ್ಮೆ ಸಂದಾಯನ ಶಶಿಕುಮಾರ್ ರೈ ಬಾಲ್ಯೊಟ್ಟು ರಾಜೇಂದ್ರ ಕುಮಾರನ ಪುಟ್ಟು ಪರ್ಬ ಆಚರಣೆದ ಬಗೆಟ ತೆರಿಪಾದ 24 ತಾರೀಕಿಗೆ ರಾಜೇಂದ್ರ ಕುಮಾರ್ 77ನೇ ವರ್ಷಗೂ ಪಜ್ಜದೀಪ್ಯರ ಪುಟ್ಟು ಪರ್ಬನು ಈ ಬ್ಯಾಂಕ್ ಎಂಕುಲು ಆಚರಣೆ ಮಲ್ಪರ ನಿಘಂಟು ಮಲ್ತದ. ಈ ರಡ್ಡು ಜಿಲ್ಲೆಡ್ಲ ಬ್ಯಾಂಕ್ ಡಿಜಿಟೀಕರಣ ಆವೊಂದುಂಡ ಐಕ್ ಕಾರಣ ರಾಜೇಂದ್ರ ಕುಮಾರ್ ಪುಟ್ಟು ಪರ್ಬದ ಆಚರಣೆ ರಾಜ್ಯದ ದುಂಬುದ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿ ವಿಧಾನಸಭೆತ ಸಭಾ ಗುರುಕಾರ್ಯರು UT ಖಾದರ್ ಶಾಸಕರ ವೇದವ್ಯಾಸ ಕಾಮತ್ ಕಾರ್ಯಕ್ರಮಕ್ಕೆ ಬರ್ಪೆರಂದು ಪಂಡ್ಯರ. IMPS ಅಂತ ಹೇಳಿದ್ರೆ ಇಮಿಡಿಯೇಟ್ ಪೇಮೆಂಟ್ ಸಿಸ್ಟಮ್ ಅಂತ. ಓಕೆ, ಈ ಪೇಮೆಂಟ್ ಸಿಸ್ಟಮ್ ಅಂತ ಹೇಳಿದ್ರೆ ನಮ್ಮ RTGS NEFT ಬಗ್ಗೆ ತಮಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ. ಓಕೆ, ಇದು ಶೆಡ್ಯೂಲ್ ವೈಸ್ ವರ್ಕ್ ಆಗ್ತದೆ. ಇಲ್ಲ ಲೈಕ್ ಏನಂದರೆ ಒಂದು ಅರ್ಧ ಗಂಟೆ RBIನಲ್ಲಿ ಒಂದು ಶೆಡ್ಯೂಲ್ ಇರ್ತದೆ. ನಾವು ಟ್ರಾನ್ಸಾಕ್ಷನ್ ಇನಿಷಿಯೇಟಿವ್ ಮಾಡಿದ ಕೂಡಲೇ ಇಟ್ ವಿಲ್ ಟೇಕ್ ಸಮ್ ಟೈಮ್. ಓಕೆ, ವೆರಸ್ IMPS ಅಂದ ಕೂಡ ಏನಂತಂದರೆ ಇಮ್ಮಿಡಿಯೇಟ್ ಇನ್ಸ್ಟ್ಯಾಂಟ್ ಮನಿ ಸಿಸ್ಟಮ್ ಅಂತಲೂ ಹೇಳ್ತಾರೆ, ಇಮ್ಮಿಡಿಯೇಟ್ ಪೇಮೆಂಟ್ ಸಿಸ್ಟಮ್ ಅಂತಲೂ ಹೇಳ್ತಾರೆ. ಹೇಗಂತ ಹೇಳಿದ್ರೆ ಸಪೋಸ್ ಇದರಲ್ಲಿ ಪರ್ಸನ್ ಟು ಅಕೌಂಟ್ ಅಂತ ಡಿಫ್ರೆಂಟ್ ಕೈಂಡ್ ಆಫ್ ಟ್ರಾನ್ಸಾಕ್ಷನ್ಸ್ ಮಾಡ್ಬೋದು. ಪರ್ಸನ್ ಟು ಮರ್ಚೆಂಟ್ ಅಕೌಂಟ್ ಇಲ್ಲ ಪರ್ಸನ್ ಟು ಪರ್ಸನ್ ಅಂತ. ಓಕೆ, ಸೊ ಹೇಗಂತ ಹೇಳಿದ್ರೆ ಸಪೋಸ್ ತಾವೇನಾದರೂ ಒಂದು ಟ್ರಾನ್ಸಾಕ್ಷನ್ ಇನಿಷಿಯೇಟಿವ್ ಮಾಡಿದ್ರೆ ಇನ್ಸ್ಟ್ಯಾಂಟ್, ಸೊ ರಿಯಲ್ ಟೈಮಲ್ಲಿ ಟ್ರಾನ್ಸಾಕ್ಷನ್ ಸ್ಟಾರ್ಟ್ ಆಗ್ತದೆ. ಓಕೆ, ತಾವೆಲ್ಲರೂ ಸಪೋಸ್ ಒಂದು ಲಿಮಿಟೇಷನ್ ಒಂದು 10,000 rupees or 1 lakh, 2 lakhs, 5 lakhs ಈ ಥರ ಡಿಫ್ರೆಂಟ್ ಮನಿ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ನಲ್ಲೇ ನಾವು ಆಪ್ಷನ್ ಕೊಟ್ಟಿದ್ದೀವಿ. ಓಕೆ, ಒಂದು ಅಪ್ಲಿಕೇಶನ್ SCDC ಬ್ಯಾಂಕ್ ಆ್ಯಪ್ ಅಂತ ಇದೆ. ಈ ಆ್ಯಪ್ ಮುಖಾಂತರ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ನಾವು ನಮ್ಮ ಬ್ಯಾಂಕು ಮಾತ್ರ ಇದನ್ನು ಅಳವಡಿಸಿಕೊಳ್ಳುವುದಲ್ಲ, ನಾನು ಇದನ್ನು ನಮ್ಮ ಎಲ್ಲ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳಿಗೂ ಕೂಡ ಅವರು ಕೂಡ ಇದೇ ಕೋಡ್ ನಂಬರ್ನಲ್ಲಿ ಕೆಲಸ ಮಾಡುವ ರೀತಿಯಲ್ಲಿ ಮಾಡಲಿಕ್ಕೆ ನಾವೆಲ್ಲರೂ ಬದ್ಧರಿದ್ದೇವೆ ಅನ್ನುವಂಥದ್ದನ್ನು ಕೂಡ ಹೇಳ್ತೇನೆ. ಯಾಕೆ ಹೇಳಿದ್ರೆ ನಮ್ಮ ಜಿಲ್ಲೆ ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆ ಬೆಳೆದಷ್ಟು
ಬೇರೆ ಯಾವ ಜಿಲ್ಲೆ ಕೂಡ ಬೆಳೆಯಲಿಲ್ಲ. ಇದರ ಜೊತೆಗೆ ಎಲ್ಲರೂ ಕಂಪ್ಯೂಟರೈಸೇಷನ್ ಆಗಿ ನಾವು ಸುಮಾರು 18-20 ವರ್ಷದ ಹಿಂದೆ ಇದನ್ನೆಲ್ಲ ಅಳವಡಿಸಿಕೊಂಡಿದ್ದಾರೆ. ಮತ್ತು ಎಲ್ಲ ಲಾಭದಲ್ಲಿರುವಂಥ ಪ್ಯಾಕ್ಸ್ಗಳು, ಎಲ್ಲ ಪ್ಯಾಕ್ಸ್ಗಳು ಲಾಭದಲ್ಲಿರುವಂಥ ಜಿಲ್ಲೆ ಇದ್ದರೆ ಅದು ನಮ್ಮ ಜಿಲ್ಲೆ ಅಂತ ಹೇಳಿಗೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಎಲ್ಲರೂ ಲಾಭ ಯಾರೋ ಇದೆಯಲ್ಲ. ಹಾಗಾಗಿ ಇವತ್ತು ನಾವು ಈ UPI ಇರ್ಬೋದು, ಗೂಗಲ್ ಪೇ ಇರ್ಬೋದು, ಫೋನ್ಪೇ ಇರ್ಬೋದು, ವಾಟ್ಸಪ್ ಪೇ ಇರ್ಬೋದು, Paytm ಇರ್ಬೋದು, ಯಾವುದೇ ಎಲ್ಲ ವ್ಯವಹಾರಗಳನ್ನು ನಾವು ನಮ್ಮ ಬ್ಯಾಂಕಿಗೆ ಸೀಮಿತಗೊಳಿಸ್ತಾ ಇಲ್ಲ. ನೀವು ಕೂಡ ಪ್ರಾಥಮಿಕ ಪತ್ತಿನ ಸೆಕ್ರೆಟರಿಗಳು ಹೆಚ್ಚಿನವರಿಗೆ ಅನುಭವ ಟೆಕ್ನಿಕಲ್ ಆಗಿದ್ದಾರೆ. ಅವರಿಗೆ ಬೇಕಾದ ತರಬೇತಿಯನ್ನು ನಾವು ಕೊಟ್ಟು ಇದನ್ನು ಅವರು ಕೂಡ ಉಪಯೋಗ ಮಾಡಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕಾವಳಮೂಡೂರು ಗ್ರಾಮ ಕಾರಿಂಜದ ಮಹಾತೋಭಾರ ಶ್ರೀ ಕಾರಿಂಜೇಶ್ವರ ದೇವಸ್ಥಾನಡು ಮಹಾಶಿವರಾತ್ರದ ಜಾತ್ರೆ ನಡತೊಂದುಂಡು. ಸೋಮವಾರ ರಾತ್ರಿ ಪಾರ್ವತಿ ಪರಮೇಶ್ವರ ಭೇಟಿ ಅಮಾಸೆ ಚಂದ್ರಮಂಡಲ ಉಚ್ಚಯ ನಡತುಂಡು. ಬಂಟ್ವಾಳ ತಾಲೂಕು ಕಾವಳಮೂಡೂರು ಗ್ರಾಮ ಕಾರಿಂಜದ ಮಹಾತೋಭಾರ ಶ್ರೀ ಕಾರಿಂಜೇಶ್ವರ ದೇವಸ್ಥಾನಡು ಸಂಕ್ರಾಂತಿದ ಮನದಾನಿ ಶುರು ಆತಿನ ವರ್ಷದ ಜಾತ್ರೆ ಮಹಾಶಿವರಾತ್ರಿದ ಉಚ್ಚಯ ಮಾಯಿ 7 ಪೋಪುನಾನಿ ಫೆಬ್ರವರಿ 14 ಮೌಟ ನಡತೊಂದುಂಡು. ಮಹಾಶಿವರಾತ್ರಿದ ಮನದಾನಿ ಸೋಮವಾರ ಪಾರ್ವತಿ ಪರಮೇಶ್ವರ ದೇವರನ ಭೇಟಿ ಅಮಾಸೆ ಚಂದ್ರಮಂಡಲ ಉಚ್ಚಯ ಅಟ್ಟಣೆ ಆದಿತ್ತಂಡ. ರಾತ್ರಿ ಬಲ್ಲೋಡಿ ಮಾಗಣೆ ಗುತ್ತುಂಡು ಕೊಡಮಂದಯ ದೈವದ ಭಂಡಾರ ಬತ್ತಿನ ಎಟ್ಟು ಬೊಕ್ಕ 12 ಗಂಟೆ ರಾತ್ರಿಗೆ ಪಾರ್ವತಿ ಪರಮೇಶ್ವರ ದೇವರನ ಭೇಟಿಯಾಂಡು ಅಮಾಸೆ ಚಂದ್ರಮಂಡಲ ಉಚ್ಚಯ ಕರಿತಿದ್ದ ಶಯನೋತ್ಸವ ನಡತಂಡು. ಮಹಾತೋಭಾರ ಶ್ರೀ ಕಾರಿಂಜೇಶ್ವರ ದೇವಸ್ಥಾನ ಕಾರಿಂಜದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ವೀರೇಂದ್ರ ಬಿ ಅಮೀನ್ ಗ್ರಾಮಣಿಲು ವ್ಯವಸ್ಥಾಪನಾ ಸಮಿತಿ ಸದಸ್ಯರಾಯನ ಪ್ರಶಾಂತ ನಾಯಕ್ ಎದ್ದಳಿಕೆ, ವಿರಾಧ ಆಚಾರ್ಯ ಬಾಳ್ತಮೈಲ್, ಧನಲಕ್ಷ್ಮಿ ಮಧ್ಯ ಬಾರುಟ್ಟು, ಎಂ ಉದಯ ನಾಯಕ್ ಮಾಂಗಾಜೆ, ಪ್ರೇಮನಾಥ ಪೀರಿಯಗುತ್ತು, ಜನಾರ್ದನ ಆಚಾರ್ಯ ಬಾಳ್ತಬೈಲ್, ದಯಾನಂದ ಶೆಟ್ಟಿ ಅಮ್ಮಯಿ ಬೊಕ್ಕ ಊರು ಪರೋರ್ಲೆನ ಭಾರಿ ಜನ ಭಕ್ತಿರು ಶಿವರಾತ್ರಿದ ಉಚ್ಚೆಯಡು ಪಾಲ್ದಿತ್ತುಂಡ್ಯರ. 5ನೇ ದಿನ ಅಂಗಾರೆ ಮಧ್ಯಾಹ್ನದ ಮಹಾರಥೋತ್ಸವ ಬೊಕ್ಕ ದೈವದ ನೇಮ ಅಟ್ಟಣೆ ಮಲ್ತದಿತ್ಯರ. 6ನೇ ದಿನ ಬುಧವಾರ ರಾತ್ರಿ ಪಾರ್ವತಿ ಪರಮೇಶ್ವರ ಭೇಟಿ 7ನೇ ಅಕೇರಿದ ದಿನ ಗುರುವಾರ ಬಯ್ಯಗ ದೇವಿರು ಜಲಕ್ಕುಗು ಪಿತಾಡಿಯರ. ಪಿಡಿ ಚಾಮುಂಡಿ ನೇಮ ದೇವರನ ಜಲಕ ಮಾತಾದ ಜಾತ್ರೆದ ಕೊಡಿ ಚಾಪುಂಡು. ರುದ್ರದೇವಿರನ್ನ ಪ್ರೇರಣೆ ಹಿಡಿದು ಮನಸ್ಸು ಹಾಳು ಸಾಧಿಗೆ ಪೋಪನೇನ ತಡೆಪೆರೆ ಸಾಧ್ಯ ಅಂದು ಪೇಜಾವರ ಮಠದ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಪಂತೆರ ಮಣಿಪಾಲ ಶಿವಪಾಡಿ ಶ್ರೀ ಉಮಾಮಹೇಶ್ವರ ದೇವಸ್ಥಾನದ ಶಿವಪಾಡಿ ವೈಭವ 2ನೇ ದಿನದ ಕಾರ್ಯಕ್ರಮ 6 ಆಶೀರ್ವಚನ ಕುರಿಯರ.
ಉಡುಪಿ ಜಿಲ್ಲೆ ಮಣಿಪಾಲ ಕೈತಾಲ್ದ ಶಿವಪಾಡಿ ಶ್ರೀ ಉಮಾಮಹೇಶ್ವರ ದೇವಸ್ಥಾನಡು ಮಹಾಶಿವರಾತ್ರಿದಲ್ಲಿ ಕೊಡು ರಡ್ಡ ದಿನದ ಶಿವಪಾಡಿ ವೈಭವ ಅಟ್ಟಣೆ ಮಾಲ್ತದಿತ್ತದ ರಡ್ಡನೇ ದಿನದ ಕಾರ್ಯಕ್ರಮವನ್ನು ಪೇಜಾವರ ಮಠದ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿ ಉದಿಪನ ಮಲ್ತಿರ. ಸ್ವಾಮೀಜಿರ ಆಶೀರ್ವಚನ ಕೊಡ್ದು ಎಡ್ಡೆ ಹಾಳಿಗೆ ಮನಸ್ಸೇ ಮೂಲ ಕಾರಣ ಆದುಂಡು ಮನಸ್ಸನ್ನು ಪತ್ತಡದಿಪ್ಪನ ರುದ್ರ ದೇವರನ್ನ ಪ್ರೇರಣೆ ಹಿಡಿದು ಮನಸ್ಸು ಹಾಳು ಸಾದಿಗೆ ಪೋಪ್ನೇನು ತಡಪೆರೆ ಸಾಧ್ಯ ಅಂದು ಪಂಡ್ಯರ. ಮಾಹೆ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಡಾಕ್ಟರ್ ಎಂ ಡಿ ವೆಂಕಟೇಶ್ ಪಾತಿರ್ದ ದೇವಸ್ಥಾನಲು ಬಜಿ ಧಾರ್ಮಿಕತೆಗೆ ಮಾತ್ರ ಒಪ್ಪಂದೆ ಶಿವಪಾಡಿ ವೈಭವದಂಜನ ಸಮಾಜಗೂ ಬುಡೈನ ಕಾರ್ಯೋಡ್ಲ ಉಪ್ಪುನವು ಮೆಚ್ಚುಗೆದ ಸಂಗತಿಯಿಂದ ಪಂಡ್ಯರ. ಪ್ರಸಾದ್ ನೇತ್ರಾಲಯ ಮುಖ್ಯಸ್ಥರ ಡಾಕ್ಟರ್ ಕೃಷ್ಣ ಪ್ರಸಾದ್ ವಿದ್ಯಾವಂತ ಆಚಾರ್ಯ ಬಿ ರಂಜಿತ್ ಶೆಟ್ಟಿ ಬಕ ಸರಸು ಮಕ್ಕಳಿಗೆ ಮರ್ಯಾದೆ ಸಂದೈತ ಮಲ್ತ್ಯಾರ. ಶಿವಪಾಡಿ ವೈಭವ ಸಮಿತಿ ಗುರುಕಾರ್ಯರ ಕೆ ರಘುಪತಿ ಭಟ್ ಗುರುಕಾರ್ಮೆ ವಹಿಸುತ್ತಿದ್ದಾರ. ಉದ್ಯಮಿ ಮುಣಿಯಾಲು ಉದಯ್ ಕುಮಾರ್ ಶೆಟ್ಟಿ, ಪ್ರಸಾದ್ ರಾಜ್ ಕಾಂಚನ್, ಭರತ ಶೆಟ್ಟಿ, ಸುಧಾಕರ್ ಶೆಟ್ಟಿ, ದಯಾನಂದ ಪ್ರಭು, ಬೆಂಗಳೂರದ ಉದ್ಯಮಿ ದಯಾನಂದ ರೆಡ್ಡಿ, ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟ್ ಗುರುಕಾರ್ಯರ ದಿನೇಶ್ ಪ್ರಭು, ಆಡಳಿತ ಮುಕ್ತೇಸರರು ಮಹೇಶ್ ಠಾಕೂರ್, ಟ್ರಸ್ಟಿ ದಿನೇಶ್ ಸಾಮಂತ್, ಗೋಪಾಲಕೃಷ್ಣ ಪ್ರಭು, ಸಂಜಯ ಪ್ರಭು, ಪ್ರಕಾಶ್ ಕುಕ್ಕೆಹಳ್ಳಿ, ಸತೀಶ್ ಪಾಟೀಲ್, ಶಿವಾನಂದ ಪ್ರಭು, ಶ್ರೀಕಾಂತ ಪ್ರಭು, ಅಶೋಕ್ ಸಾಮಂತ್, ಪ್ರಕಾಶ್ ಪ್ರಭು ಈ ಪೊರ್ತೊಡಿದ್ದಾರೆ. ಕಾಂಡಿಡ್ದು ವಯ್ಯಮಠ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯದ ಸಾಮೂಹಿಕ ಯೋಗ ಶಿಬಿರ, ಪ್ರಸಾದ್ ನೇತ್ರಾಲಯದ ಧರ್ಮದ ಕಣ್ಣು ಪರೀಕ್ಷೆ ಆಪರೇಷನ್, ಧರ್ಮಗು ಕನ್ನಡಕ ಪಟ್ಟಣ, ಶಿವ ಸಹಸ್ರ ಕಂಠ ಗಾಯನ, ಯಕ್ಷಗಾನ, ಸಂಗೀತ ರಸಮಂಜರಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಅಟ್ಟಣೆ ಮಾಡ್ತದಿತ್ತರ. ರುದ್ರದೇವರ ಅನುಗ್ರಹ ಇತ್ತು ಅಂತಂದ್ರೆ ಸರ್ವತೋಮುಖವಾಗಿರತಕ್ಕಂತಹ ಅಭಿವೃದ್ಧಿ ಅದನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯ. ಒಂದು ಊರಿನ ಉದ್ಧಾರ ಅಲ್ಲಿನ ಏಕ ಮನಸ್ಕತೆಯಲ್ಲಿ. ರುದ್ರದೇವರು ಮನೋನಿಯಾಮಕರು. ಹಿರಿಯರ ಒಂದು ಮಾತಿದೆ, ನಮ್ಮೆಲ್ಲ ಒಳಿತು ಕೆಡುಕುಗಳಿಗೂ ನಮ್ಮ ಮನಸ್ಸೇ ಮೂಲ ಕಾರಣ. ಮನಸ್ಸನ್ನು ನಾವು ಸರಿದಾರಿಯಲ್ಲಿ ತೊಡಗಿಸದೆವು ಅಂತಂದ್ರೆ ಒಳಿತಾಗತ್ತೆ, ಕೆಟ್ಟ ದಾರಿಯಲ್ಲಿ ಕಳುಹಿಸದೆವು ಅಂತಂದ್ರೆ ಕೆಡುಕಾಗತ್ತೆ. ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ, ಬಂಧನಕ್ಕೂ ಮೋಚನೆಗೂ ಮನಸ್ಸೇ ಮೂಲ ಕಾರಣ. ಪ್ರತಿ ವರ್ಷ ನಡೆಯುವ ಶಿವಪಾಡಿ ವೈಭವ ಮಹೋತ್ಸವದಲ್ಲಿ ಭಾಗಿಯಾಗಲು ನಾನು ಅತ್ಯಂತ ಅದೃಷ್ಟಶಾಲಿ ಎಂದು ಭಾವಿಸುತ್ತೇನೆ. ಶಿವಪಾಡಿಯ ಒಂದು ಮಹಿಮೆ, ಶಿವಪಾಡಿಯ ಒಂದು ಪ್ರಕೃತಿಯೊಂದಿಗೆ ದೇವರನ್ನು ಒಂದು ಮಾಡುವ ಒಂದು ಅದ್ಭುತ ಕಲ್ಪನೆ ಮತ್ತು ಹಾಗೂ ಇದರಲ್ಲಿ ಬಂದಾಗಲೆಲ್ಲ ಆಗುವ ಒಂದು ಅಲೌಕಿಕ ಒಂದು ಭಾವನೆ. ನಾನು 6 ವರ್ಷದಿಂದ ಸುಮಾರು ಈ ಮಣಿಪಾಲದಲ್ಲಿ ಇದ್ದೇನೆ. ಪ್ರತಿ ವರ್ಷ 2-3 ಸಾರಿ ಈ ದೇವಸ್ಥಾನಕ್ಕೆ ಬಂದು ದೇವರ ಅನುಗ್ರಹಕ್ಕೆ ಪಾತ್ರನಾಗುತ್ತೇನೆ. ಉಡುಪಿ ಜಿಲ್ಲೆ ಉದ್ಯಾವರ ಕೊಪ್ಪಳದ ಮಟ್ಟು ಶ್ರೀರಾಮ ಭಜನಾ ಮಂದಿರದ ನಿಲೆಟ್ ಮಾರ್ಚ್ 17 ಮುಟ್ಟ ಐತಿಹಾಸಿಕ ಸೀತಾರಾಮ ಕಲ್ಯಾಣೋತ್ಸವ ನಡೆಪರೆಯುತ್ತದೆ. ಶಾಸಕರು ಯಶಪಾಲ್ ಎ ಸುವರ್ಣ ಕಾರ್ಯಕ್ರಮದ ಗುರ್ತಾಮೋರ ಬಿಡುಗಡೆ ಮಾಡಿದರು. ಉಡುಪಿ ಜಿಲ್ಲೆ ಉದ್ಯಾವರ ಕೊಪ್ಪಳದ ಮಟ್ಟು ಶ್ರೀರಾಮ ಭಜನಾ ಮಂದಿರದ ನಿಲೆಟ್ ಮಾರ್ಚ್ 17 ಮುಟ್ಟ ಐತಿಹಾಸಿಕ ಸೀತಾರಾಮ ಕಲ್ಯಾಣೋತ್ಸವ ನಡೆಪರೆ ಉಂಡು. ಆಲೆಕೊಡು ಅಟ್ಟಣೆ ಮಲ್ತಿನ ಕಾರ್ಯಕ್ರಮ ಉಡುಪಿದ ಶಾಸಕರ ಯಶಪಾಲಿಯ ಸುವರ್ಣ ಕಾರ್ಯಕ್ರಮದ ಗುರ್ತಮರ ಬಿಡುಗಡೆ ಮಲ್ತಿರು. ಶಾಸಕರ ಪಾತ್ರದ ಸನಾತನ ಹಿಂದೂ ಧರ್ಮ ಒರಿಪು ಬುಲೆಪುಗು ಐತಿಹಾಸಿಕ ಶ್ರೀರಾಮ ಕಲ್ಯಾಣೋತ್ಸವ ಕಾರಣ ಉಂಡು. ಈ ಕಾರ್ಯಕ್ರಮ ದಿಂಜೆ ಜನ ಪಾಲ್ದಿತೊಂದು ಲೆಪ್ಪು ಕೊರಿಯರು. ಉದ್ಯಾವರ ಕೊಪ್ಪಳ ಶ್ರೀ ರಾಮ ಭಜನಾ ಮಂದಿರದ ಗುರುಕಾರ್ಯರ ರಾಜೇಶ್ ಡಿ ಸುವರ್ಣ, ಸೀತಾರಾಮ ಕಲ್ಯಾಣೋತ್ಸವ ಸಮಿತಿ ಪ್ರಧಾನ ಕಾರ್ಯಂತರ ಜನಾರ್ದನ ಜಿ ಕೋಟ್ಯನ್, ರವಿ ಸಾಲ್ಯನಿಂಚ ಪದಾಧಿಕಾರಿಗಳು ಈ ಪೊರ್ತೊಡಿದ್ದರು. ಉಡುಪಿ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಈ ರೀತಿಯ ಕಾರ್ಯ ನಡೀಲಿಕ್ಕಿದೆ. ನಾವೆಲ್ಲರೂ ಶ್ರೀರಾಮನ ಭಕ್ತರು, ಶ್ರೀರಾಮ ರಾಜ್ಯದ ಕನಸನ್ನು ಕಂಡವರು. ಬಹುಶಃ ಅಯೋಧ್ಯದ ಶ್ರೀರಾಮನ ಮಂದಿರ ನಿರ್ಮಾಣ ಸಂದರ್ಭದಲ್ಲಿ ಕೂಡ ಕರಾವಳಿ ಎಲ್ಲ ಭಜನಾ ಮಂದಿರ, ವಿಶೇಷವಾಗಿ ಶ್ರೀರಾಮ ಭಜನಾ ಮಂದಿರ ಕೂಡ ಆ ವಿಚಾರದಲ್ಲಿ ಭಾಳಷ್ಟು ತನ್ನನ್ನು ತೊಡಗಿಸಿಕೊಂಡಿದೆ. ಬಹುಶಃ ಆ ಸಂದರ್ಭದಲ್ಲಿ ಕೂಡ ಅವರೊಂದು ಕಲ್ಪನೆ ಕನಸಿತ್ತು ಸೀತಾರಾಮ ಕಲ್ಯಾಣೋತ್ಸವ ಮಾಡಬೇಕಂತ. ಅದು ಇವತ್ತು ಶ್ರೀಕೃಷ್ಣ ಮುಖ್ಯಪ್ರಾಣ ಶ್ರೀರಾಮ ದೇವರು ಅದನ್ನು ಒದಗಿಸಿಕೊಟ್ಟಿದ್ದಾರೆ. ಖಂಡಿತವಾಗಿ ನಾವೆಲ್ಲ ನಾಡಿನ ಸಮಸ್ತ ಜನರು, ಭಗವದ್ಭಕ್ತರು, ಶ್ರೀರಾಮನ ಆರಾಧಕರು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಒಂದು ಅದ್ಭುತ ರೀತಿಯಲ್ಲಿ ನೆರವೇರಿಸಿಕೊಡುವ, ನಮ್ಮೆಲ್ಲ ಇಷ್ಟಾರ್ಥಗಳು ಆ ಮೂಲಕ ನೆರವೇರಲಿ, ಇಡೀ ಲೋಕಕ್ಕೆ ಒಂದು ಕಲ್ಯಾಣ ಆಗಲಿ, ನಮ್ಮೆಲ್ಲರ ಕನಸು ನನಸಾಗಲಿ. ಮೂಲ್ಕಿ ತಾಲೂಕದ ಉಳೆಪಾಡಿ ಶ್ರೀ ಉಮಾಮಹೇಶ್ವರ ಮಹಾಗಣಪತಿ ದೇವಸ್ಥಾನಡು ಮಹಾಶಿವರಾತ್ರಿದಲ್ಲಿ ಕೊಡು ಅಖಂಡ ಭಜನಾ ಮಂಗಳೋತ್ಸವ ನಡೆತಂಡ.
ನಾಡದ ಮಾತಾ ಶಿವಶಕ್ತಿ ದೇವಸ್ಥಾನಲೆಡ್ ಮಹಾಶಿವರಾತ್ರಿದ ಜಾತ್ರೆ ಉಚ್ಚಯ ನಡೆತುಂದಿತ್ತದೆ. ಮೂಲ್ಕಿ ತಾಲೂಕದ ಉಳೆಪಾಡಿ ಶ್ರೀ ಉಮಾಮಹೇಶ್ವರ ಮಹಾಗಣಪತಿ ದೇವಸ್ಥಾನಡು ಮಹಾಶಿವರಾತ್ರಿದ ಲೆಕ್ಕೊಡು ಅಖಂಡ ಭಜನ ಮಂಗಳೋತ್ಸವ ಸಾರ್ವಜನಿಕ ಶ್ರೀ ಶನೀಶ್ವರ ಪೂಜೆದ ಒಟ್ಟಿಗೂ 3 ದಿನದ ಕಾರ್ಯಕ್ರಮ ಅನಂತಕೃಷ್ಣ ಆಚಾರ್ಯ ಅಣ್ಣೆ ಮೆಗ್ಯಾಲ್ಯನ ಪೌರಾಹಿತ್ಯೋಡು ನಡೆತಂಡು. ಮಹಾಶಿವರಾತ್ರಿದ ದಿನ ಈತರ ಪಗಿಲ ದೇವರನ ಉದಿಪುಡ್ದು ಸೋಮವಾರ ಕಂಡೆ ಪಗಿಲ ದೇವರನ ಉದಿಪು ಮುಟ್ಟ ಅಖಂಡ ಭಜನ ಮಂಗಳೋತ್ಸವ ನಡೆತಂಡು. ರಾತ್ರಿ ಪರಕ್ಕೆ ದಯಸಿ ಸರಂಗ ಪೂಜೆ ನಡಪಾಯರು. ಉಳೆಪಾಡಿ ಗ್ರಾಮದ ಜನ ಸೇರಿದು ಊರದ ಸುತ್ತಮುತ್ತದ ಭಕ್ತರ ದೇವಸ್ಥಾನದ ಆಡಳಿತದಕ್ಕಲು ಶ್ರೀ ಉಮಾಮಹೇಶ್ವರ ಮಹಾಗಣಪತಿ ದೇವರನ್ನ ಇಂಬು ನಟ್ಟೊಂಡ್ಯಾರ. ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ಕರುಣಾಕರ ಶೆಟ್ಟಿ ಮುಗೇರ ಬಿಟ್ಟುಗುತ್ತು ಕ್ಷೇತ್ರದ ಪೂಜೆ ಮಲ್ಪನಾರು ಮಧ್ವಪತಿ ಆಚಾರ್ಯ ಸದಸ್ಯರಾಯನ ರವೀಂದ್ರ ಶೆಟ್ಟಿ ಉಳೆಪಾಡಿ ಗುತ್ತು, ರತ್ನಾಕರ ಶೆಟ್ಟಿ, ಹೇಮಲತಾ ಶೆಟ್ಟಿ ಪುಳ್ಯೋಡಿಬೂಡು, ಹೇಮಲತಾ ಮೂಲ್ಯ, ಹರೀಶ್ ಪೂಜಾರಿ, ಹೇಮಲತಾ ಮೂಲ್ಯ, ಕುಶಸಾಲಿಯನ್ ಪದವು, ಶರ್ಮಿಳಾ ಶೆಟ್ಟಿ ಬೊಕ್ಕ ಬೊಂಬೈ ಸಮಿತಿದಕ್ಕಲು ಈ ಪುಡ್ತೊಡಿತ್ತೇರ. ಉಳೆಪಾಡಿಯ ಶ್ರೀ ಉಮಾ ಮಹೇಶ್ವರ ಶಂಕರ ಶುಭಕರ ಬಾರೋ ಶಂಕರ ಶುಭಕರ. ಯುಎಇದ ಅಬುದಾಬಿಡು ಓಪನ್ ಮಾಸ್ಟರ್ಸ್ ಗೇಮ್ಸ್ 2026 നടത്തുന്നത് നടത്തിನ ಅಂತಾರಾಷ್ಟ್ರೀಯ ನೀಂದುನ ಪಂತಡು ಕುಡ್ಲದ ಶ್ರೀ ಲಕ್ಷ್ಮೀ ಗಾಣಿಗ ಬಂಗಾರದ ಬೊಕ್ಕ ಕಂಚಿದ ಇಂಚ 2 ಪದಕ ಗೆದ್ದದೇರ. ಅರೆಗ್ ಯುಎಇ ಗಾಣಿಗ ಫ್ಯಾಮಿಲಿ ಮೆಚ್ಚಿಗೆ ತೆರಿಪಾದ ಎಡ್ಡೆಪ್ಪು ಬಯಕದಂಡ. ಯುಎಇದ ಅಬುದಾಬಿಡ್ ಓಪನ್ ಮಾಸ್ಟರ್ಸ್ ಗೇಮ್ 2026 നടത്തുತ್ತಿದ್ದದ നടത്തിನ ಅಂತಾರಾಷ್ಟ್ರೀಯ ನೀಂದುನ ಪಂತಡು ಕುಡ್ಲದ ಶ್ರೀ ಲಕ್ಷ್ಮೀ ಗಾಣಿಗ ಬಂಗಾರದ ಬೊಕ್ಕ ಕಂಚಿದ ಇಂಚ 2 ಪದಕ ಗೆದ್ದದೇರ. ಅರೆಗ್ ಯುಎಇ ಗಾಣಿಗ ಫ್ಯಾಮಿಲಿ ಮೆಚ್ಚಿಗೆ ತೆರಿಪಾದ ಎಡ್ಡೆಪ್ಪು ಬಯಕದಂಡ. ಶ್ರೀ ಲಕ್ಷ್ಮೀ ಗಾಣಿಗ ತೆಲಂಗಾಣಡು നടത്തിನ 21ನೇ ರಾಷ್ಟ್ರೀಯ ಮಾಸ್ಟರ್ಸ್ ಆಕ್ವೆಟಿಕ್ ಚಾಂಪಿಯನ್ಶಿಪ್ 2025 ಒಂಜಿ ಬಂಗಾರ 2 ಬೊಳ್ಳಿ ಬೊಕ್ಕ ಒಂಜಿ ಕಂಚದ ಪದಕ ಗೆಂದಿದೆರ್. ಅಂಚನೆ 2025 ಆಂಧ್ರ ಪ್ರದೇಶ ಮಾಸ್ಟರ್ ಸ್ವಿಮ್ಮಿಂಗ್ ಅಸೋಸಿಯೇಷನ್ ನಡಪಾದಿನ 7ನೇ ರಾಷ್ಟ್ರೀಯ ಮಾಸ್ಟರ್ಸ್ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 4 ಬಂಗಾರದ ಪದಕ ಗೆಂದಿತ್ತೆರ್. ಬೊಕ್ಕ ಇತ್ತಿನ ಕೂಟ ರಿಲೇಟ್ ಬಂಗಾರದ ಪದಕ ಗೆಂದಿತ್ತಂಡ. ಕರ್ನಾಟಕ ಸ್ವಿಮ್ಮಿಂಗ್ ಅಸೋಸಿಯೇಷನ್ ನಡಪಾದಿನ 26ನೇ ಸ್ಟೇಟ್ ಮಾಸ್ಟರ್ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ 2025-26 4 ಬಂಗಾರದ ಪದಕ ಗೆಂದದ ಶ್ರೀ ಲಕ್ಷ್ಮೀ ಗಾಣಿಗ ಮಲ್ಲ ಸಾಧನೆ ಮಲ್ತದಿತ್ತೆರ. ಶ್ರೀ ಲಕ್ಷ್ಮೀ ವಿಟ್ಲ ಕೈತಲ್ದ ಬಿತ್ಲಕೋಟಿ ಕೆರೆ ಪನ್ಪನಲ್ತ ಗೋಪಾಲ ಸಫಲ್ಯ ಬೊಕ ಲೀಲಾವತಿ ಮೊಕ್ಲೆನ 3ನೇ ಮಗಲಾದಿತ್ತದ. ಉಮೇಶ್ ಗಾಣಿಗ ವಿಟ್ಲ ಬೊಕ ತುಳಸಿದಾಸ ಶನೈ ಮೊಕ್ಲೆರ್ದು ತರಬೇತಿ ದೆತ್ತೊಂದೆರ್. ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ವಿಟ್ಲ ಬೊಕ ಪದವಿ ಪೂರ್ವ ಕಾಲೇಜ್ ವಿಭಾಗದ ಪ್ರೌಢಶಾಲೆಡ್ ಕಲ್ತದೆ. ಇತ್ತೆ ಕುಡ್ಲ ಪಡೀಲ್ದ ಅಮೃತ ಕಾಲೇಜ್ ವಾಣಿಜ್ಯ ಪದವಿ 3ನೇ ವರ್ಷದ ಬರವು ಕಲ್ತೊಂದುಲ್ಲೇರ್. ಬಡವೇರ್ನ ಕುಟುಂಬದ ಬಿಡ್ಸದೆ ಅದುಪುನ ಶ್ರೀ ಲಕ್ಷ್ಮೀ ಗಾಣಿಗ ಮಂಗಳದೇವಿ ಕ್ರೀಡಾಂಗಣದ ನೀಂದುನ ಕೆದ್ದೊಟ್ಟು ಪಾಕಜೋಕ್ಲಿಗ ಕಲ್ಪ ಹೊಂದುಲ್ಲೇರ್. ತಾಲೂಕು ಜಿಲ್ಲಾ ರಾಜ್ಯ ಮಟ್ಟದ ಪಂತಲೆಡ್ ಎಲ್ಪದಾತು ಪದಕಲೆನ್ ಗೆಂದದ ಸಾಧನೆ ಮಲ್ತಿನ ಶ್ರೀ ಲಕ್ಷ್ಮೀ ಗಾಣಿಗರಿಗೆ ಗಾಣಿಗ ಸಂಗಮ ಜೆಸಿ ಸಪ್ತ ಇಂಚ ಕುಡ್ಲ ಪುತ್ತೂರು ಸೇರಿದ ಪಾಕ ಕಡೆಟ್ ಸಮ್ಮನದ ಮರ್ಯಾದೆ ಸಂದದಂಡ. ಗಾಣಿಗ ಸಮಾಜದ ನಾಯಕರು ಸುರೇಶ್ ಕೋಟಿಕಾರ್, ಸುಪ್ರೀತ್ ಇಂಚ ಗಾಣಿಗ ಸಮಾಜದ ನಾಯಕರು ಶ್ರೀ ಲಕ್ಷ್ಮೀ ಗಾಣಿಗರಿಗೆ ಯುಎಇಡ್ ಮರ್ಯಾದೆ ಸಂದೈತ ಮಲ್ಪನ ಪೊರ್ತುಡಿತ್ತೇರ. ಗಾಣಿಗ ಫ್ಯಾಮಿಲಿ ಗಾಣಿಗ ಜಾತಿಯಲ್ಲಿ ಒಂದು ಮೂಲ ಬರ್ತದೆ ಇಂಟರ್ನ್ಯಾಷನಲ್ ಲೆವೆಲ್ ಒಂಜಿ ಪಾರ್ಟಿಸಿಪೇಟ್ ಮಾಡ್ತದೆ. ಮೂಲೊಂಜಿ ಇಂಟರ್ನ್ಯಾಷನಲ್ ಲೆವೆಲ್ ಒಂಜಿ ಜಾಯಿನ್ ಆಪನೇ ಕೆಲವು ಬಾರಿ ಖುಷಿ ಖಾಲಿ ಎಂಟ್ರಿ ಆಗ ದಾದ ಕುಕ್ಕಿನ ಮಲ್ಲಿದ್ದೀವಿ ಆಂಡ ಶ್ರೀಲಕ್ಷ್ಮಿ ಬತ್ತದ ಎಂಟ್ರಿ ಆದ 4 ಮೆಡಲ್ ಎತ್ತಿನ ಅವು ಎಂಟ್ರಿ ಮಾತಾಡ್ತದೆ ಗಾಣಿಗ ಫ್ಯಾಮಿಲಿಗೆ ಒಂದು ಖುಷಿ. ನಮ್ಮ
ಅದಕ್ಕೋಸ್ಕರ ದುಬೈ ನಮ್ಮ UAE ಗಾಣಿಗ ಫ್ಯಾಮಿಲಿಯ ಮಾತೆಲ್ಲ ಸೇರಿದು ಸುಪ್ರೀತ್ ನನ್ನ ನೇತೃತ್ವದ ಮಾತೆಲ್ಲ ಸೇರಿದು ಅದಕ್ಕೆ ಸನ್ಮಾನ ಅಂತ ಅವರನ್ನು ಖುಷಿದ ವಿಷಯ ಇದು ಖಾಲಿ ಎಲ್ಲಿ ಎಲ್ಲಿಯ ಕೆರೆಟ್ ಸ್ವಿಮ್ಮಿಂಗ್ ಮಂತದ ಐದು ಬೊಕ್ಕ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಟೇಟ್ ಲೆವೆಲ್ ಇದು ಪೂರ ಒಂದು ಮೆಡಲ್ ಎತ್ತದು ಈ ಲೆವೆಲ್ ಎತ್ತು ನಿಮ್ಮನ್ನ ಅವೊಂದು ಆತು ಸುಲಭ ಇಜ್ಜಿ ಮುರಾನಿ ಇಂಚೆನೆ ಫೋನ್ ಮಂತ್ನಾಗ ಫಸ್ಟ್ದ ಓಪನ್ ವಾಟರ್ ಸ್ವಿಮ್ಮಿಂಗ್ ಅಂದ್ರೆ ಎಂಗ್ಳು ಆ ಬೀಚಿಗೆ ಪೂರ ಎಂಗ್ಳು ತುಂಬ ಪೂರ ಎಂಗ್ಳ ಫ್ರೆಂಡ್ ಮಕ್ಕಳಿಗೆ ಪೂರ ಬೀಚಿಗೆ ಹೋಗಂತ ಸ್ವಿಮ್ ಅಂತಾರೆ ಹೆಂಗ್ ಗೊತ್ತೈತಿ ಸ್ವಿಮ್ ಅಲ್ಲಂಚೆ ಕಲ್ತಾರೆ ಆಂಡಲ 5 ಕಿಲೋಮೀಟರ್ ಆ ಸ್ವಿಮ್ ಅಂತದು ಆತು ಮೀನು ಚುಚ್ಚಿಗೆ ಮನದಲ್ಲಿ ಎಂಕ್ ತೂನಾಗ ಎಂಕೆ ಮಂಡೇಜ ನೀತು ಪೂರ ಬೇನೆ ತಿಂದದು ನೆಕ್ಸ್ಟ್ ಡೇ ಗೋಲ್ಡ್ ಮೆಡಲ್ ಹಾಕಿದ್ದೀನಿ ನನ್ನ ಸುಪ್ರೀಂ ಬೇನೆ ತಿಂದಿಲ್ಲ ಒಂದು ಗೋಲ್ಡ್ ಮೆಡಲ್ ತಿಕ್ಕುನು ಅನ್ನೋ ಅವಳು ಒಂಜಿ ಅದೇನು ಒಂದು ಪುಗಾರನ ವಿಷಯ ಇನ್ನೊಂದು ಅಚೀವ್ಮೆಂಟ್ ಭಾರಿ ವಿಷಯ ಆಗ್ತದೆ ದೇವರ ನರಾತ್ ಇದಕ್ಕೆ ಪಬ್ಲಿಕ್ ಮಂತ್ ನಂಚಿನ ಶಕ್ತಿ ಹೊರಡು ಒಲಿಂಪಿಕ್ ಪಾರ್ಟಿಸಿಪೇಟ್ ಮಾಡ್ಕೊಳ್ಳಿ ಅಂತ ಲೆಕ್ಕ ಎಂಕೆಲ್ಲ ಇಚ್ಚಿನ ಗಾಡಿ ಎಲ್ಲಿ ಕಾರ್ಯಕ್ರಮ ಹೆಚ್ಚು ಒಂದು ಆರ್ತಿ ಸಪೋರ್ಟ್ ಬರೋ ಮ್ಯಾಕ್ಸಿಮಮ್ ಸಪೋರ್ಟ್ मस्त थैंक्स इडे ಊಟ ಆಕ್ಚುಲಿ ಪಲ್ಪೆನ್ ಎನ್ನಿದಿಜಿ ಇದು ದೂರ ಅತಿತೆ ಮುಲ್ಪ ಉಂತದೆ ಎಂಗೆ ಎನ್ನ ಊರುಡ್ತಲೆ ಎಂಗೆ ಎಡ್ಡೆ ಸಪೋರ್ಟ್ ಬರೋದು ಖಾಲಿ ಆನ್ ಸ್ಟೇಟಸ್ ಪಾರ್ದೆ ಎತ್ತಿಜಿ ಎಂಗೆ ಖಾಲಿ ಗಾಡಿಗದ ಫ್ಯಾಮಿಲಿ ಒಂಜಿ ಸ್ಟೇಟಸ್ ಪಾರ್ದೆ ಎಂಬ ನಾನು ಕೂಡ ಪಂಡೆ ಎನ್ನ ರಡ್ಡಿ ಇವೆಂಟ್ ಉಂಡು ನಾನಲ್ಲ ಎನ್ನ ಇವೆಂಟ್ ಆತಿಜಿ ಇದು ಐಕಾನ್ ಖಾಲಿ ರಡ್ಡು ಒಂಜಿ ರಡ್ಡೆ ಫಸ್ಟ್ ಟೈಮ್ ಮೆಡಲ್ ಆಗಿರ್ತೇನೆ ಆ ರಡ್ಡೆ ಒಂದು ವಿಡಿಯೋ ಪಾಡ್ತೀನಿ ವಿಡಿಯೋ ಫೋಟೋಸ್ ಎನ್ನ ಫ್ಯಾಮಿಲಿಗೆ ಇನ್ಕಾಲ್ ಮಂತ್ಗೆ ಏನೊಂದು ಇಂಕದ ಪಂತಿಂಗ್ ಯಾವನಲ್ಲ ಮೆಡಲ್ ಹತ್ತಿನ ಪಂತಿಜ ಮೆಡಲ್ ಹತ್ತಿನ ನನ್ನ ರಡ್ಡಿ ಇವೆಂಟ್ ಉಂಡತ್ತ ಅವ ಮಾತ ಆಯ್ ಬೊಕ್ಕನೆ ಅನ್ ಪಂತ ಮಾತ ಒಂದು ಬಟ್ ಇತ್ತ ಗೊತ್ತು ಜಿ ಮಾತ ಫೆಲ್ಲೆ ಎನ್ನ ಊರುಡ್ಲೆ ಕೆಟ್ಟ ಸಪೋರ್ಟ್ ತಿಕ್ಕೊಂಡು ಒಡಿಪು ಜಿಲ್ಲೆ ಮಣಿಪಾಲ ಕುಕ್ಕೆಹಳ್ಳಿದ ಶ್ರೀ ಆದಿಮಾಯಿ ಮೂಕಾಂಬಿಕಾ ಕ್ಷೇತ್ರ ಸ್ವಾಮಿ ಕೊರಗಜ್ಜ ದೈವಸ್ಥಾನದ ವರ್ಷದ ನೇಮ ಶನಿವಾರ ನಡೆತಂಡ ಕಲ್ಚಿಗಡು ಮಾಮಲ್ಲ ಕಾಣಿಕದ ಮಾಯಕಾರೆ ಅದುಪ್ಪನ ಕೊರಗತನಿಯ ಸತ್ಯನು ಕೊರಗಜ್ಜೆ ಪನ್ಪನ ಅರ್ತಿ ಬಿಡ್ತಿದ ಪುದರಡ ಆರಾಧನೆ ಮಲ್ತೊಂದು ಕೋಲಕರೊಂದು ನಮ್ಮೊಂದು ಬೈತೆರ ಒಡಿಪು ಜಿಲ್ಲೆ ಮಣಿಪಾಲ ಕುಕ್ಕೆಹಳ್ಳಿದ ಶ್ರೀ ಆದಿಮಾಯಿ ಮೂಕಾಂಬಿಕಾ ಕ್ಷೇತ್ರ ಸ್ವಾಮಿ ಕೊರಗಜ್ಜ ದೈವಸ್ಥಾನಡು ಶನಿವಾರ ನೇಮ ಆಟಣೆ ಆದಿತ್ತಂಡ ಕಾಂಡೆಗಣ ಹೋಮ ಕೊರಗಜ್ಜಗ ಕಲಶಾಭಿಷೇಕ ಶ್ರೀದೇವಿ ಮೂಕಾಂಬಿಕೆನ ದರ್ಶನ ಸೇವೆ ರಾತ್ರಿ ಸ್ವಾಮಿ ಕೊರಗಜ್ಜ ದೈವದ ಕೋಲ ನಡೆತಂಡ ಡಾಕ್ಟರ್ ಕೆ ಕೃಷ್ಣಪ್ಪ ಕುಲಾಲ್ಬಕ ಇಲ್ಲಲ್ದಕ್ಲು ಊರದ ಸುತ್ತಮುತ್ತದ ಭಕ್ತರು ಸ್ವಾಮಿ ಕೊರಗಜ್ಜನ ಕೋಲ ತುದು ಕರಿಗಂದ ಬೂಲಿ ಅದೇ ತೊಂಡೆರ ಬಂಟ್ವಾಳ ತಾಲೂಕು ನರಿಕೊಂಬುದ ಶ್ರೀ ಭಯಂಕೇಶ್ವರ ಸದಾಶಿವ ದೇವಸ್ಥಾನಡು ವರ್ಷದ ಶಿವರಾತ್ರಿ ಮಲ್ಲ ಉಚ್ಚೆಯ ಫೆಬ್ರವರಿ 15 ಮುಟ್ಟ ನಡ್ತೊಂದುಂಡು ಐತಾರ ಶಿವರಾತ್ರಿದ ದಿನ ನಲಿಕೆ ಭಜನೆ ಮಲ್ಲ ಉತ್ಸವ ನಡಪೈರು ಬಂಟ್ವಾಳ ತಾಲೂಕು ನರಿಕೊಂಬುದ ಶ್ರೀ ಭಯಂಕೇಶ್ವರ ಸದಾಶಿವ ದೇವಸ್ಥಾನದ ವರ್ಷದ ಶಿವರಾತ್ರಿ ಮಲ್ಲ ಉಚ್ಚೆಯ ಫೆಬ್ರವರಿ 15 ಮುಟ್ಟ ನಡ್ತೊಂದುಂಡು ಐತಾರ ಶಿವರಾತ್ರಿದ ದಿನ ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮ ನಡೆತಂಡ ಉಚ್ಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಲೆನ ಪೌರಾಹಿತ್ಯೋಡು ಕಾಂಡ ಗಣಪತಿ ಹೋಮ ಸಾನ್ನಿಧ್ಯ ಕಲಶ ಪೂಜೆ ಕಲಶಾಭಿಷೇಕ ಮಲ್ತದ ಜಾತ್ರೆದ ಕೊಡಿಯೇರಂಡ ಕಾಂಡಿಡ್ದ ಮಧ್ಯಾಹ್ನ ಮುಟ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಸಾಕಾರಡು ಸಾರತ್ತ ಒಂಜಿ ಜನ ಭಜಕರೆಡ್ದು ನಲಿಕೆ ಭಜನೆ ಮಹೋತ್ಸವ ನಡೆತಂಡ
ರಾತ್ರಿ ಪೂಜೆ ರಂಗಪೂಜೆ ಅಟ್ಟಣೆ ಮಲ್ತದಿತ್ತರ. ಶ್ರೀ ಭಯಂಕೇಶ್ವರ ಸದಾಶಿವ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರ್ಪಕ ಸದಸ್ಯರ ಊರು ಪರವೂರ್ಲಿನ ಭಕ್ತರ ಶಿವರಾತ್ರಿ ವಿಶೇಷ ಜಾತ್ರೆಡು ಪಾಲ್ಗೊಂಡಿರ. ಶಿವರಾತ್ರದ ಜಾತ್ರೆಡು ಬುಧವಾರ ಕಾಂಡದ ಬಲಿ ಸಾನ್ನಿಧ್ಯ ಕಲಶಾಭಿಷೇಕ ಮಧ್ಯಾಹ್ನ ಮಹಾಪೂಜೆ ಶ್ರೀಬಲಿ ಬಯ್ಯಗ ಶ್ರೀಬಲಿ ಸವಾರಿ ಬಿಡಿಸೇವೆ ರಾತ್ರಿ ಪೂಜೆ ಗುರುವಾರ ಕಾಂಡೆ ಹಾಜರಿಡಿದ ಆರಾಟ ಬಲಿ ಓಕುಳಿ ಜಲಕಾದ ಕಾಂಡೆ 11 ಜಾತ್ರೆದ ಕೊಡಿಚಾಯರ ಉಳ್ಳಿರ. ಪಡುಪಣಂಬೂರು ಪಡುತೋಟದ ಧರ್ಮ ದೈವ ಜಾರಂದಯ್ಯ ದೈವಸ್ಥಾನಡು ವರ್ಷದ ಬಂಡಿ ನೇಮ ಶನಿವಾರ ಅಟ್ಟಣೆ ಆದಿತ್ತಂಡ. ಮೂಲ ಮೈಸಂದಾಯ ಬೊಕ ಜಾರಂದಯ್ಯ ಬಂಟಿರೆಗ್ ಬಂಡಿ ನೇಮ ಕೊರಿಯರ. ಹಳೆ ಅಂಗಡಿ ಪಡುಪಣಂಬೂರು ಪಡುತೋಟದ ಧರ್ಮದೈವ ಜಾರಂದಯ್ಯ ದೈವಸ್ಥಾನಡು ಮೂಲ ಮೈಸಂದಾಯ ಬೊಕ ಧರ್ಮದೈವ ಜಾರಂದಯ್ಯ ಬಂಟ ದೈವಲೆಗ್ ವರ್ಷದ ಬಂಡಿ ನೇಮ ಶನಿವಾರ ಅಟ್ಟಣೆ ಆದಿತ್ತಂಡ. ಬಯ್ಯಗ ದೈವಲೆನ ಬಂಡಾರ ಹಿಡ್ದು ರಾತ್ರಿ ಸುರುಕು ಮೂಲ ಮೈಸಂದಾಯ ದೈವಗು ನೇಮ ಕುರಿಯರ. ಜಾರಂದಯ್ಯ ಬಂಟ ದೈವಲೆನ ಗಗ್ಗರ ದಿಚ್ಚಿ ನಡತಂಡ. ಕೊಲ್ನಾಡು ಗುತ್ತು ಕುಟುಂಬದಕ್ಲು ಜಾರಂದಯ್ಯಗ ಹೊಸ ಬಂಡಿ ಸಮರ್ಪಣೆ ಮಲ್ತದಿತ್ತದು ಅಣಿಕಟ್ಟದು ಮುಗ ಹಿಡ್ದು ಜಾರಂದಯ್ಯ ಬಂಟ ದೈವಲೆನ ಬಂಡಿ ನೇಮ ನಡತಂಡ. ತೋಕೂರು ಮಾಗಂದಡಿ ಬಾರಿಕೆ ಇಲ್ಲದಕ್ಲು ಕಿರಣ್ ಕುಮಾರ್ ಶೆಟ್ಟಿ ಕೊಲ್ನಾಡು ಗುತ್ತು ಪಡುತೋಟ ಪಡುಪಣಂಬೂರು ಜಾರಂದಯ್ಯ ಬಂಟ ದೈವಸ್ಥಾನದ ಗುರುಕಾರ್ಯರ. ಕೃಷ್ಣ ಎಚ್ ಪಡುತೋಟ ಕಾರ್ಯಂತರ ದೇವದಾಸ್ ಸುವರ್ಣ ಶೇಡಿಕಟ್ಟ ಪಣವಕೂರು ಕಾರ್ಯರು ಉಮೇಶ್ ಪೂಜಾರಿ ಪಡುಪಣಂಬೂರು ಆಡಳಿತ ಮಂಡಲದ ಮಾತಾ ಸದಸ್ಯರ ಗ್ರಾಮದ ಊರು ಪರವೂರ್ಲಿನ ಭಕ್ತರು ನೇಮತುಯೇರ. ಸಾನ್ನಿಧ್ಯದಂಚಿನ ಸಂಸ್ಥೆಯಲ್ಲಿ ಜೆಂಡ ಎನ್ನಂಚಿನ ಕಣ್ಣು ತೋಚಂದಿನಕಲು ಇಲ್ಲಡೆ ಕುಲ್ಲುಡಿತ್ತನೆಂದ ದೇಶದ ಬ್ಲೈಂಡ್ ಕ್ರಿಕೆಟ್ ಅಸೋಸಿಯೇಷನ್ದ ಗುರುಕಾರ್ಯರ ಡಾಕ್ಟರ್ ಮಹಾಂತೇಶ ಜೆ ಶಿವದಾಸನ್ನವರ್ ಪಂತೆರ ಕುಡ್ಲದ ಕದರ ಪಾರ್ಕಡ್ ಸಾನ್ನಿಧ್ಯ ಉತ್ಸವ ಉದಿಪನ ಮಲ್ದದ 6 ಪಾತಿರಿಯರ
ಕುಡ್ಲ ಶಕ್ತಿನಗರದ ಸಾನ್ನಿಧ್ಯ ವಿಶೇಷ ಜೋಕ್ಲಿನ ವಸತಿ ಶಾಲೆದ ಸಾನ್ನಿಧ್ಯ ಉತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ಐತಾರ ಕುಡ್ಲದ ಕದಿರ ಪಾರ್ಕ್ ನಡೆತಂಡ ಸಂಸ್ಥೆದ ಆಡಳಿತಾಧಿಕಾರಿ ವಸಂತಕುಮಾರ ಶೆಟ್ಟಿ ಎದ್ಕೊಂಡು ಸುರುತ್ತ ಪಾತಿರ ಪಂಡ್ಯರ ಬೆಂಗಳೂರದ ಉದ್ಯಮಿ ಹರ್ಷ ಮೇಲಂಟ ಗುರ್ಕಾರ್ಮಿಡ ಭಾರತದ ಬ್ಲೈಂಡ್ ಕ್ರಿಕೆಟ್ ಅಸೋಸಿಯೇಷನ್ ಗುರ್ಕಾರ್ಯರ ಡಾಕ್ಟರ್ ಮಹಾಂತೇಶ ಜಿ ಶಿವದಾಸನ್ ಅವರ ಬಕ ಬಿನ್ಯರ ಸಾನ್ನಿಧ್ಯದ ಜೋಕ್ಲು ಪೊಗ್ಗೆಲೇನು ಭಾನುಗುರಾಪದ ಸಾನ್ನಿಧ್ಯ ಉತ್ಸವ ಉದಿಪನ ಮಲ್ತೆರ ಸಮಾಜ ಸೇವೆ ಮಲ್ತೊಂದು ಪುನಃ ಸಾಧಕರಾಯನ ಕೋಸ್ಟಲ್ ಫ್ರೆಂಡ್ಸ್ ಕುಡ್ಲದ ಗುರುಕಾರ್ಯರು ಶರೀಫ್ ಅಬ್ಬಾಸ್ ಬಲಾಲ್ ಬಕ ಕ್ರಿಸ್ತರಾಜ್ಯ ಚೇತನ ಸ್ಪೆಷಲ್ ಸ್ಕೂಲ್ ವೇಣೂರದ ಪ್ರಿನ್ಸಿಪಾಲರು ಶಾಲಿನ್ ಪ್ರಮೀರಾ ಪಿಂಟೋ ಮಕ್ಕಳಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ ಮಲ್ಲಪಿನ್ಯರ ಡಾಕ್ಟರ್ ಮಹಾಂತೇಶರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ ಡಾಕ್ಟರ್ ಮಹಾಂತೇಶ ಪಾತ್ರದ ಶಿವರಾತ್ರದ ಪೊರ್ತುಡಿಯನ್ನು ಅಪ್ಪೆ ಮೇರೆ ಇಂಚ ಮೂವೇರಿನ ಕಲೆ ಒಂದೆ ಶಿವರಾತ್ರ ಪಂಡೆ ಒಂಜಿ ನಮೂನೆ ಹಾಕೊಂಡು ಕಣ್ಣು ತೋಜಂದಿನ ಎಂಕ ಸಮಸ್ಯೆಂದು ಆತಜೆ ಸಾನ್ನಿಧ್ಯದಂಚಿನ ಸಂಸ್ಥೆಲಿಜ್ಜನ ಎಂಕ್ಲನಂಚಿನಕ್ಲು ಇಲ್ಲಡೆ ಕುಲ್ಲೊಡಿತ್ತಣಂದು ಪಂಡ್ಯರ ಹರ್ಷ ಮೇಲಂಟ ಗುರ್ಕಾರ್ಮೆದ ಪಾತ್ರ ಪಂಡದ 43 ವರ್ಷದುಂಬು 1983 ತಾನು 5 ವರ್ಷದ ಆಣಾದಿತ್ತದ ಅಪ್ಪೆಮ್ಮನ ಒಟ್ಟುಗು ಇಂಚಿನ ಒಂಜಿ ಕಾರ್ಯಕ್ರಮದೋದು ಅಪ್ಪಗನೆ ತಾನು ಇಂಚಿನಕ್ಲಿಗೆ ಒಟ್ಟುಗು ಸೇರವನೋಡೊಂದು ಎನ್ನದಿತ್ತೆ ಅಂದ ಪಂಡ್ಯರ ಸಾನ್ನಿಧ್ಯ ಸಂಸ್ಥೆ ನಡಪವನ ಶ್ರೀ ಗಣೇಶ ಸೇವಾ ಟ್ರಸ್ಟದ ಗುರುಕಾರ್ಯರ ದೊಂಬುದ ಮೇಯರ್ ಮಹಾಬಲ ಮಾರ್ಲ ಮಾತ್ರೆಗಳ ಸೊಲ್ಮೆ ಸಂದಾದ ಎಟೆಪು ಬೈಕ್ಯರ ಬಿನ್ನಿರ ರಮೇಶ್ ಬಂಡೂರು ಸಾನ್ನಿಧ್ಯ ಸಂಸ್ಥೆದ ಟ್ರಸ್ಟ್ ಬಕ ಕೂಟದ ಕ್ಲಾಗ್ ಆದುಪುನ ಮೊಹಮ್ಮದ್ ಬಶೀರ್ ಸ್ಟೀಫನ್ ಪಿಂಟೋ ಉಷಾ ಶೆಟ್ಟಿ ವರ್ಷಾ ಪ್ರಕಾಶ್ ದಿವ್ಯಾ ಬಾಳಿಗ ಸಂತೋಷ್ ಎಜಿ ಶರ್ಮಾ ಪ್ರೊಫೆಸರ್ ರಾಧಾಕೃಷ್ಣ ರೋಷನ್ ಸಿಕ್ಪೆರ ಬಕ ಟ್ರಸ್ಟ್ದ ಪಣವದ ಗುರುಕಾರ್ಯರು ಜಗದೀಶ್ ಶೆಟ್ಟಿ ಲಿಸ್ಟ್ ಪಾಲ್ದೆತ್ತೊಂಡ್ಯರ ಸಾನ್ನಿಧ್ಯ ಉತ್ಸವಡು ಸಂಸ್ಥೆದ ವಿಶೇಷ ಜೋಕ್ಲೆಟ್ ಸಾಂಸ್ಕೃತಿಕ ಕಾರ್ಯಕ್ರಮ ಮೂಡ್ದು ಬರ್ತಂಡ. ಪ್ರತಿ ವರ್ಷ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಸಾನ್ನಿಧ್ಯಕ್ಕೆ ಇದೀಗ 23ನೇ ವರ್ಷದ ಸಂಭ್ರಮ. 2 ಮಕ್ಕಳಿಂದ ಪ್ರಾರಂಭವಾದ ಸಾನ್ನಿಧ್ಯ ಇದೀಗ ಸುಮಾರು 200 ಮಕ್ಕಳು ಮಂಗಳೂರಿನಲ್ಲಿ ಆದರೆ ಸುಮಾರು 40 ಮಕ್ಕಳು ಉಜಿರೆಯಲ್ಲಿ ಎಂಡೋಸಲ್ಫನ್ ಪೀಡಿತ ಮಕ್ಕಳು. ಅದು ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಅಧೀನದಲ್ಲಿದ್ದರೆ ಮಂಗಳೂರಿನಲ್ಲಿರುವ ಸಂಸ್ಥೆ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಧೀನದಲ್ಲಿದೆ. ಸಾನ್ನಿಧ್ಯ ತರಹ ಒಂದು ಡಿವೈನ್ ಇನ್ಸ್ಟಿಟ್ಯೂಷನ್ ಶ್ರೀ ರಮಣ ಮಹರ್ಷಿ ಅಕಾಡೆಮಿ ಫಾರ್ ದ ಬ್ಲೈಂಡ್ ಅಲ್ಲಿಗೆ 1981ರಲ್ಲಿ ನನಗೆ ಆವಾಗ 10-11 ವರ್ಷ ಸೇರಿಸಿದ್ರು. ನನಗೀಗಲೂ ನೆನಪಿದೆ. ನನ್ನ ಕುಟುಂಬ ಮತ್ತು ಆ ಶಾಲೆ ಅಲ್ಲಿ ಸಿಕ್ಕಂಥ ಒಂದು ಸೌಲಭ್ಯ ಪ್ರೋತ್ಸಾಹ ಇವತ್ತು ನಿಮ್ಮ ಮುಂದೆ ನನ್ನನ್ನು ನಿಲ್ಲಿಸಿದೆ. ಬಂಧುಗಳೇ, ಸಾನ್ನಿಧ್ಯ ಅಂತಹ ಸಂಸ್ಥೆಗಳು ಇಲ್ಲದೇ ಇದ್ದರೆ ನಮ್ಮಂತಹ ಮಕ್ಕಳು ವ್ಯಕ್ತಿಗಳು ಮನೆಯಲ್ಲೇ ಕೂರ್ಬೇಕಾಗ್ತದೆ ಅಲ್ವಾ. 1983 ಯಾನು 5 ವರ್ಷದ ಹುಡುಗಿ ಅದು ಪುನಗ ಎನ್ನ ಪೊಪ್ಪಲ ಅಮ್ಮಲ ಲಯನ್ಸ್ ಕ್ಲಬ್ ವತಿರ್ದು ಇಂದುವೇ ಜೋಕಲ್ನ ಒಂದು ಕಾರ್ಯಕ್ರಮ ಟೌನ್ ಹಾಲ್ ಆರ್ಗನೈಸ್ ಮಲ್ದಿತ್ತೆ. ಇಂದುವೇ ವಸಂತ್ ಸರ್ ಆ ಜೋಕ್ಲಿನಲ್ಲಿ 90 ಟೌನ್ ಹಾಲ್ ಒಂದು ಕಾರ್ಯಕ್ರಮ ಮಲ್ತೀರ. ನಮಗೆ 5 ವರ್ಷದ ಹುಡುಗಿ. ಇಟ್ ವಾಸ್ ಅ ಫ್ಯಾನ್ ಬಾಯ್ ಮೂಮೆಂಟ್. ಬಾರಿ ಒಂಜಿ ಆತ ಮಲ್ಲ ಕಾರ್ಯಕ್ರಮ 5 ವರ್ಷದ ಹುಡುಗಿ ಆತ ಪೊರ್ಲುದ ಕಾರ್ಯಕ್ರಮ ಆತ ಮಲ್ಲ ಕಾರ್ಯಕ್ರಮನ ಯಾನ ಜೀವನ ತೂದಿಜ್ಜಾಂಗ್ ಆನಿ ಎಂಕ್ ಮನಸ್ಸು ಗೊತ್ತಾನ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಲೈಫ್ ಲಾಂಗ್ ಅಸೋಸಿಯೇಷನ್ ಬಂದು ಮಕ್ಕಳೊಟ್ಟಿಗೆ ಜೀವನ ಪೂರ್ತಿ ದಾದಾನ ಒಂಜಿ ಎಂಕ್ ಒಂಜಿ ಅಸೋಸಿಯೇಟ್ ಮಲ್ಪಡು ಪಂಪಿನ ಒಂಜಿ ಬಾರಿ ಮಲ್ಲ ಆಸೆ ಆ 5 ವರ್ಷದ ಹುಡುಗಿ ಅದು ಪುನಃ ಎಂಕ್ ಬತ್ತನ್. ಸಮಾಜದಲ್ಲಿ ಒಂದು ಊರಲ್ಲಿ ಇದ್ದುಕೊಂಡೇ ಎಲ್ಲವನ್ನೂ ಮಾಡಲಿಕ್ಕಿಲ್ಲ. ಹುಟ್ಟಿದ್ದು ಎಲ್ಲೋ, ಬೆಳೆದದ್ದು ಎಲ್ಲೋ, ವಿದ್ಯೆಯನ್ನು ಪಡೆದದ್ದು ಎಲ್ಲೋ ಮತ್ತು ಬೆಂಗಳೂರಲ್ಲಿ ಮಾಡಿ ಬಂದು ತನ್ನ ನೋವಿನನ್ನು ನಾವು ನುಂಗಿಕೊಂಡು ಈ ಸಮಾಜಕ್ಕೆ ಏನೆಲ್ಲ ಮಾಡಬೇಕು ಅಂತ ಹೇಳಿ ಸಮರ್ಥನ ಅಂತ ಹೇಳುವಂತ ಒಂದು ದೊಡ್ಡ ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಬಂಟ್ವಾಳ ತಾಲೂಕು ಉಳಿಗ್ರಾಮ ಕಕ್ಕೆ ಪದವುದ ಕಡಂಬಿಲ್ತಾಯ ಕೊಡಮಣಿತಾಯ ದೈವಸ್ಥಾನ ಶ್ರೀ ಬ್ರಹ್ಮ ಬೈದರ್ ಕಳಗ ರೋಡಿಡ ವರ್ಷದ ಜಾತ್ರೆ 4 ದಿನ ಅಟ್ಟಣೆ ಆದಿತ್ತಂಡ. ಐತಾರ ರಾತ್ರಿ ಬೈದಿರ್ಲೆ ನೇಮ ಮಾಣಿಬಾಲೆ ನೇಮ ನಡತಂಡ. ಬಂಟ್ವಾಳ ತಾಲೂಕು ಉಳಿಗ್ರಾಮ ಕಕ್ಕೆಪದವು ಕಡಂಬಿಲ್ತಾಯ ಕೊಡಮಣಿತಾಯ ದೇವಸ್ಥಾನ ಶ್ರೀ ಬ್ರಹ್ಮ ಬೈದರ್ ಕಳಗ ರೋಡಿಡು ಕಡಂಬಿಲ್ತಾಯ ಕೊಡಮಂದಾಯ ಬಕ ಬ್ರಹ್ಮ ಬೈದರ್ಲೆನ ವರ್ಷದ ಜಾತ್ರೆ 4 ದಿನ ನಡತಂಡ. ಐತಾರ ರಾತ್ರಿ ಬ್ರಹ್ಮ ಬೈದರ್ಲೆನ ಜಾತ್ರೆ ಅಟ್ಟಣೆ ಮಲ್ತದಿತ್ತೆರ ರಾತ್ರಿ ಊರ್ದಕ್ಲಿಡ್ದು ಸಾರ್ವಜನಿಕ ನುಪ್ಪು ಪ್ರಸಾದ ನಡತೆ ನಡೆದು ಬಕ್ಕ ಬೈದಿರ್ಲು ಗರೋಡಿ ಜತದ ನೇಮ ನಡತಂಡ. ಬಿಡಿಮಾರ್ದ ಪ್ರದರ್ಶನ ಈ ಪೊರ್ತುಡು ಮೂಡ್ದು ಬತ್ತಂಡ. ಮಾಣಿಬಾಲೆ ನೇಮ ನಡತಂಡ. ಕ್ಷೇತ್ರದ ಅಸರಣ್ಯರ ರಾಜೇಂದ್ರ ಅರ್ಮುಡ್ತಾಯ ಮೊಕ್ತೇಸರರ ರಾಜ ವೀರ ಜೈನ್ ಯಾನೆ ತಿಮ್ಮಯ್ಯ ಕೊಂಡಾಲ್
ಬಾರ್ದಟ್ಟು ಗುತ್ತು ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಮಾಯಿಲಪ್ಪ ಸಾಲಿಯನ್ ಪ್ರಧಾನ ಕಾರ್ಯಂತ್ರ ಡಿಕಯ್ಯ ಕುಲಾಲ್ ಪಣವು ಗುರುಕಾರ್ಯರು ಚಂದ್ರಶೇಖರ ಕೆ ఒక మాతా పదాధికారులు సదస్యరు ఉత్సవ సమితి గురుకార్యరు ವಿಶ್ವನಾಥ ಸಾಲಿಯನ್ ಬೊಕ್ಕ ಮಾತಾ ಪದಾಧಿಕಾರುలు ಸದಸ್ಯರು ಉಳಿ ಯೋಗ ಮಂಡಲದ ಗುರುಕಾರ್ಯರು ವಸಂತ ಸಾಲಿಯನ್ನ ರಾಮನಗರ ಬೊಕ್ಕ ಪದಾಧಿಕಾರುలు ಸದಸ್ಯರು ಊರು ಪರ ಊರ್ಲೆನ ಭಕ್ತಿರು ಈ ಪೊರ್ತುಡಿತದ ಕೋಟಿ ಚೆನ್ನೈರ್ ಬೊಕ್ಕ ಮಾತಾ ದೈವಲ ನೇಂಬು ನಟ್ಟೊಂಡೆರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.